Thank you. Thank you. Yes. ಬಂದವಲ್ಲ Thank you. ಸೋಮೇಶ್ವರ ಮುಖ್ಯ ರಸ್ತೆಯಿಂದ ಅಜ್ಜಿನಡ್ಕವಾಗಿ ಬಹುಶಃ ಇವತ್ತು KC ನಗರ ನಾಟಕ ರಸ್ತೆ ಸಂಪರ್ಕಿಸುವಂಥ ರಸ್ತೆಯಲ್ಲಿ ಬಹುಶಃ ಇವತ್ತು ನೂತನವಾಗಿ ಕಾಂಕ್ರೀಟೀಕರಣದ ಶಂಕುಸ್ಥಾಪನೆ ಆದ ಸಮಾರಂಭದ ಉಪಸ್ಥಿತ ಎಲ್ಲ ನಮ್ಮ ಹಿರಿಯ ನಾಯಕರೇ, ಸ್ಥಳೀಯ ಸದಸ್ಯ ಸುಮತಿ ಅಕ್ಕನವರೇ, ಗಂಭೀರರವರೇ, ಬಾವರವರೇ, ನಮ್ಮ ಅಹಮದ್ ಅಜರ್ ಸುಲೇಮಾನ್ ಅಜೀರ್ ಅವರೇ, ಬಶೀರ್ ಅವರೇ, ಅಹಮದ್ ರವರೇ, ಜಮಾಲ್ ಅವರೇ, ಇನ್ನಿತ ಊರೆಲ್ಲ ಕಿರಿಯ ಸದಸ್ಯರೇ, ದೀರ್ಘವಾಗಿ ಮಾತಾಡದೆ ಅತ್ಯಂತ ಸಂತೋಷವಾಗ್ತಿದೆ. ಯಾಕೆಂತ ಹೇಳಿದರೆ ಈ ರಸ್ತೆ ಬಹುಶಃ ನಾನು ತಂದೆ ಶಾಸಕರಾಗಿ ಸಂದರ್ಭದಲ್ಲಿ ನಾನು ಕೂಡ ಭಾಳ ಸಲ ಬಂದಿದ್ದೆ. ಆಗ ಅಜ್ಜಿನಡ್ಕೆಗೆ ಒಂದು ಬೈಕ್ ಕೂಡ ಬರಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಮೈಕ್ ಮೇಲೆ ಬಂದ ಮತ್ತೆ ಕೆಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಕೆಳಗೆ ಹೋದ್ರೆ ಮೇಲೆ ಬರೋದಿಲ್ಲ. ಇಲ್ಲಿ ಬ್ರೇಕ್ ಇರದೆ ಸೀದಾ ಬೈಕ್ ಕೆಳಗೆ ಹೋಗಿ ನಿಲ್ತಾ ಇತ್ತು. ಅದು ಕೂಡ ಬ್ರಿಡ್ಜ್ ಕೂಡ ಅವಾಗ ಇರಲಿಲ್ಲ. ಆವಾಗ ನಾವು ಸತತವಾಗಿ ಆಗೋ ಬಹುಶಃ ಖಾದರ್ ಅಕ್ಕನವರೇ ಅದಕ್ಕೆ ಕಾಂಟ್ರಾಕ್ಟರ್, ಹರೀಶ್ ಇಂಜಿನಿಯರ್ ಸತತವಾಗಿ ಇಂಜಿನಿಯರ್ ಜೊತೆ ಬಂದು ಇದಕ್ಕೆ ವಿಶೇಷ ಅನುದಾನ ಬಿಡುಗಡೆ ಮಾಡಿ ಆ ಟರ್ನಿಂಗ್ನಲ್ಲಿ ಒಬ್ಬ ಜಾಗ ಬಿಡದೆ ಕೇಸಾಗಿ ಮತ್ತೆ ಸಾಧಾರಣ 1 ತಿಂಗಳ ನಂತರ ಜಾಗ ಬಿಟ್ಟು ಆ ಟರ್ನಿಂಗಲ್ಲಿ ಸ್ವಲ್ಪ ಬಿಟ್ಟ ಕಾರಣ ಈ ರಸ್ತೆ ಅವತ್ತಲ್ಲಿ ಮುಟ್ಟಿತ್ತು. ತದನಂತರ ತಂದೆ ಹದಗೆಟ್ಟಾಗ ಹಂತವಾಗಿ ಏನೆಲ್ಲ ಕಾಂಕ್ರೀಟೀಕರಣ ಮಾಡಬೇಕಂತ ಮಾಡಿದ್ದೇವೆ. ಈ ಪ್ರದೇಶದ ನಮ್ಮೆಲ್ಲ ಅಹಮದ್ ಅಜ್ಜಿನಡ್ಕೆ ಇರಲಿ, ನಮ್ಮ ಬಾವರ್ ಇರಲಿ, ಬಶೀರ್ ಇರಲಿ, ಇಲ್ಲಿಯ ನಮ್ಮ ಕುಡಿಯೋ ನೀರಿಗೆ ಸಂಬಂಧಪಟ್ಟಾಗ ವಿಶೇಷವಾದ ಅವರ ಕಾರ್ಯವ್ಯಾಪ್ತಿಯ ಹೋರಾಟ ಕೂಡ ಇತ್ತು. ಇದೀಗ ಈ ರಸ್ತೆಯನ್ನು ಸುಸ್ಥಿತಿಗೆ ತರಬೇಕಂತ ಹೇಳಿ ನಮ್ಮ ಸುಮತಿ ಅವರು, ಗಂಭೀರ್ ಅವರು, ಬಾವರ್ ಅವರು, ಬಶೀರ್ ಅವರು, ಅಹಮದ್ ಅಜ್ಜಿನಡ್ಕ, ಜಮಾಲ್ ಮತ್ತು ನಮ್ಮ ಬಾಸಿತ್, ಅದೇ ರೀತಿ ಈ ಪ್ರದೇಶದ ಇನ್ನೊಂದು ಇಬ್ರಾಹಿಂ ಚೆಂಬೂಡುಂಡು ಇಬ್ರಾಹಿಂ ಅವರು ಅದ್ರ ಜೊತೆಯಲ್ಲಿ ಬೇರೆ ನಮ್ಮ ಹಲವಾರು ಇಲ್ಲಿಯ ಹಿರಿಯರ ಬಹುಶಃ ಎಲ್ಲ ಸೇರಿ ಈ ರಸ್ತೆಯನ್ನು ಮತ್ತೆ ಉತ್ತಮವಾಗಿ ಬಹಳಷ್ಟು ಬೇಡಿಕೆ ಇಟ್ಟಿದ್ರು. ಇದಕ್ಕೆ 60 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿ ಕೆಲಸ ನಾವು ಪ್ರಾರಂಭ ಮಾಡ್ತೇವೆ. ತಾವೆಲ್ಲ ಆದಷ್ಟು ಜಾಗ ಎಷ್ಟು ಕೊಡಲಿಕ್ಕೆ ಸಾಧ್ಯವಿದೆ ಅಷ್ಟು ಕೊಡೋದು ಕೆಲಸ ಇವತ್ತು ಆಗಬೇಕು. ಅದು ನಿಮ್ಮ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ. ಮುಂಚೆ ಗೊತ್ತಿತ್ತು ಈ ರಸ್ತೆ ಆಗೋ ಇಲ್ಲಿ ವ್ಯಾಲಿಗೆ ಜಾಗವೇ ಬೇಡ, ಈಗ ಜಾಗ ಬೇಕಿದ್ರು ಕೂಡ ಕೊಡುವವರಿಗೆ ಇಲ್ಲ. ಸ್ವಲ್ಪ ಅಗಲ ಆದರೆ ನಿಮ್ಮ ವ್ಯಾಲ್ಯೂ, ರಸ್ತೆ ವ್ಯಾಲ್ಯೂ, ರೋಡ್ನ ಜಾಗನ ವ್ಯಾಲ್ಯೂ ಇವತ್ತು ಜಾಸ್ತಿ ಆಗ್ತದೆ. ಮುಂದೆ ದೊಡ್ಡ ದೊಡ್ಡ ಇಲ್ಲಿ ಮನೆಗಳು, ಫ್ಲ್ಯಾಟ್ಗಳು ಎಲ್ಲ ಬರುವಂಥ ಸಂಭವ ಆಗೋ ಕಾರಣ ತಾವೆಲ್ಲರೂ ಕೂಡ ಈ ರಸ್ತೆಗೆ ಸಂಪೂರ್ಣವಾದ ಸಹಕಾರ ಕೊಡಬೇಕು. ಈ ರಸ್ತೆ ಅದು ನಮ್ಮ ರಸ್ತೆ ಅಲ್ಲ, ಈ ರಸ್ತೆ ನಿಮ್ಮ ರಸ್ತೆ. ನಾವು ಯಾವಾಗಲೂ ಒಮ್ಮೆದಲ್ಲಿ ಹೋಗುವಂಥದ್ದು. ಅದು ನೀವು ಇದರಲ್ಲಿ ಡೈಲಿ ಹೋಗುವವರು, ಡೈಲಿ ಬರುವವರು, ನಿಮಗೆ ಅತ್ಯುತ್ತಮವಾದ ರಸ್ತೆ ಇವತ್ತು ಆಗುವಂಥ ಅವಕಾಶ ಇವತ್ತು ಆಗಲಿ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಮತ್ತು ನಮ್ಮ ರಾಣಿಬೇರ್ನ ದಾದಾಪೀರ್ ಕೂಡ ಬಂದಿದ್ದಾರೆ. ದಾದಾಪೀರ್ ಅತ್ಯಂತ ಸ್ಕೂಲಲ್ಲಿ ಎಷ್ಟು ಮಕ್ಕಳಿದ್ದಾರೆ ನಿಮಗೆ ಶಾಲೆಯಲ್ಲಿ? 1400 ಮಕ್ಕಳಿರುವಂಥ ಶಾಲೆ ನಡೆಸ್ತಿದ್ದಾರೆ. ಅಷ್ಟು ಮಾತ್ರ ನಮ್ಮ ಕುರುಬ ಜಂಗದ ಕಾಗಿನಲ್ಲೇ ಸ್ವಾಮಿ ಮಠ ಇದೆ. ಇವರೇ 2 ಎಕರೆವರೆಗೆ ಫ್ರೀಯಾಗಿ ದಾನ ಮಾಡಿದಂಥ ದಾದಾಪೀರ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಎಲ್ಲ ಪರವಾಗಿ ನಾನು ಬಸವನ್ನು ಅಭಿನಂದಿಸಿ ಸ್ವಾಗತಿಸ್ತೇನೆ. ನಿಮಗೆ ವಿಷಯಕ್ಕೆ ನಾನು ಸಲ್ಲಿಸ್ತೇನೆ. ನನಗೆ ಸ್ವಲ್ಪ ಬೇಗ ಹೋಗ್ಲಿಕ್ಕೆ ಕಾರಣ ತಾವೆಲ್ಲ ಅನುಮತಿ ಕೊಡಬೇಕು ಕೇಳ್ಕೊಳ್ತೇನೆ. ಅನುದಾನವನ್ನು ಬಿಡುಗಡೆ ಮಾಡಿ ನಮ್ಮ ಎಲ್ಲ ಬೇಡಿಕೆಗಳಿಗೆ ತೀವ್ರವಾಗಿ ಸ್ಪಂದಿಸಿ ಈ ಮಾಜಿ ಸಚಿವರು, ನಮ್ಮ ಸ್ಥಳೀಯ ಶಾಸಕರು ಆದ ಯುಟಿ ಖಾದರ್ ಅವರನ್ನು ನಮ್ಮ ಎಲ್ಲರ ಪರವಾಗಿ SSF ಸಂಘಟನೆಯವರು ಸನ್ಮಾನಿಸಲಿದ್ದಾರೆ. ಆ ಕಾರ್ಯಕ್ರಮವನ್ನು ಸಂಘಟನೆಯ ಅಧ್ಯಕ್ಷರಾದ ಮುಸ್ತಫರವರು, ಅಮ್ಜರ್ ಅವರು ಮತ್ತು SYS ಮತ್ತು SSF ಮತ್ತು SPS ಸಂಘಟನೆ ವತಿಯಿಂದ ಅವರು ಈ ಕಾರ್ಯಕ್ರಮವನ್ನು ಮಾಡಲಿದ್ದಾರೆ. ನಾನು ಅವರನ್ನು ಆಹ್ವಾನಿಸ್ತಾ ಇದ್ದೇನೆ.
ಎರಡು ಮಾತುಗಳನ್ನು ಹೇಳಿದ್ದಾರೆ. ದಯವಿಟ್ಟು ಅವರನ್ನು ಕ್ಷಮಿಸಿ. ಸಿದ್ದರಾಮಯ್ಯ ಸಾಹೇಬರು ಶಾಸಕರಾಗಿದ್ದರು, ಉಪಮುಖ್ಯಮಂತ್ರಿ ಆಗಿದ್ದರು, ವಿರೋಧ ಪಕ್ಷದ ನಾಯಕರಾಗಿದ್ದರು, ಮುಖ್ಯಮಂತ್ರಿ ಆಗಿದ್ದರು. ಅವ್ರ ಜೊತೆಗೆ ಇದ್ದವನು. ನಮ್ಮದು ಕನಕ ಗುರುಪೀಠದ ಊರು ಕಾಗಿನಲೆ. ನಾವು ಕೂಡ ಅಲ್ಲಿ ಒಂದು ಸ್ಕೂಲ್ ನಡೆಸ್ತಾ ಇದ್ದೀವಿ. ನಮ್ಮ ಈ ಭಾಗದ ಶಾಸಕರು, ಮಾಜಿ ಮಂತ್ರಿಗಳು ಮತ್ತೆ ಕೂಡ 2020ಕ್ಕೆ ಮತ್ತೆ ಮಂತ್ರಿಯಾಗಿ ಯುಟಿ ಖಾದರ್ ಸಾಹೇಬರು ಈ ಜಾಗಕ್ಕೆ ಬರ್ತಾರೆ. ನಾನು ಪರಮಾತ್ಮನ ಒಂದು ಪ್ರಾರ್ಥನಾ ಮಂದಿರ ಎದುರುಗಡೆ ಹೇಳ್ತಾ ಇದ್ದೇನೆ. ನನಗೆ 224 ಶಾಸಕರಲ್ಲಿ 124 ಶಾಸಕರು ಭಾಳ ಆತ್ಮೀಯಾಗಿ ಪರಿಚಯ ಇದ್ದಾರೆ. ಇವತ್ತು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಕೆಲಸ ಮಾಡುವಂಥ ಯುಟಿ ಖಾದರ್ ಸಾಹೇಬರು ಶಾಸಕರಿಗೆ ಮಂಗಳೂರಿಗಿಂತ ಹೆಚ್ಚಿನ ಬೆಲೆ ಬೆಂಗಳೂರಲ್ಲಿ ಇದೆ, ಭಾಳಷ್ಟು ಬೆಲೆ ಇದೆ. ಅಂಥ ಶಾಸಕರನ್ನು ತಾವೆಲ್ಲ ಭಾಳ ದಿವಸದಿಂದ ಕಾಯ್ಕೊಂಡ್ಬಂದಿರಿ, ಮುಂದೆ ಕೂಡ ಕಾಯ್ಕೊಂತೀರಿ, ಮುಂದೆ ಮಂತ್ರಿ ಆಗ್ತಾರೆ. ನಾವು ಕೂಡ ಇವತ್ತು ಮಂಗಳೂರು ಸಂಸ್ಕೃತಿ ನೋಡಿ ಖುಷಿ ಆಯಿತು. ನಾವು ಆ ಕಡೆ ಉತ್ತರ ಕರ್ನಾಟಕದವರು. ನಾವು ಖಾದರ್ ಸಾಹೇಬ್ರ ಜೊತೆಗೆ, ಶಾಸಕರ ಮಾಜಿ ಮಂತ್ರಿ ಸಾಹೇಬ್ರ ಜೊತೆಗೆ ಸತತವಾಗಿ ಸಂಪರ್ಕದಲ್ಲಿ ಇರ್ತೀವಿ, ಅವ್ರ ಆಶೀರ್ವಾದ ಪಡಿತೀವಿ ಅಂತೇಳಿ ಹೇಳಿ ನಮಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಹಿರಿಯರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. 99% ಜನರು ಯುಟಿ ಖಾದರ್ ಅವರನ್ನು ಬೆಂಬಲಿಸುತ್ತಾರೆ ಮತ್ತು ಅವರಿಗೆ ಆಶೀರ್ವಾದ ಹೇಳಲಿಕ್ಕಿದ್ದೇನೆ. ಈಗ ನಮ್ಮ ಈ ಕಾರ್ಯಕ್ರಮಕ್ಕೆ